ರಾಷ್ಟ್ರೀಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವಂತಹ ಯುನಾನಿ ವೈದ್ಯಕೀಯ ಶಿಬಿರ ಈಗಾಗಲೇ ಆರಂಭಗೊಳ್ಳಲಿದೆ. ಇಂದಿನ ಈ ಶಿಬಿರವನ್ನು ಉದ್ಘಾಟಿಸಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿಗಳು ಮಂಗಳೂರು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಅದೇ ರೀತಿ ಯುನಾನಿ ವೈದ್ಯಾಧಿಕಾರಿಯಾದಂತಹ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಯುನಾನಿ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸೈಯದ್ ಜಾಹಿದ್ ಹುಸೈನ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಹಿರಿಯ ಯುನಾನಿ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ, ಅದೇ ರೀತಿ ಈ ಪಿಲಾರ್ ವರ್ತುಲದ ಸಂಚಾಲಕರಾದಂತಹ ಜನಾಬ್ ಇಸ್ಮಾಯಿಲ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಜನಾಬ್ ಇಸಾಕ್ ಹಸನ್ ಉಪಸಂಚಾಲಕರು, ಸಮಾಜ ಸೇವಾ ಘಟಕ ಉಳ್ಳಾಲ ಅವರನ್ನು ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸರ್ವಶಕ್ತನಾದ ದೇವರ ಶಾಂತಿ ನಿಮ್ಮೆಲ್ಲರ ಮೇಲೆ. ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಪಿಲಾರ್ ವರ್ತುಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಉಚಿತ ಯುನಾನಿ ವೈದ್ಯಕೀಯ ಶಿಬಿರದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ಮುಂಭಾಗದಲ್ಲಿರುವಂತಹ ಆಯುಷ್ ಇಲಾಖೆಯ ವೈದ್ಯಕೀಯ ಸಿಬ್ಬಂದಿಗಳೇ, ಈ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಜಮಾತ್ ಇಸ್ಲಾಮಿ ಹಿಂದ್ ನ ಕಾರ್ಯಕರ್ತರೇ ಹಾಗೂ ಇಲ್ಲಿಯ ಈ ಶಿಬಿರದ ಪ್ರಯೋಜನವನ್ನು ಪಡೆಯಲು ಇಲ್ಲಿ ಸೇರಿದಂತಹ ಮಿತ್ರರು, ಯುನಾನಿ ವೈದ್ಯಕೀಯ ಪದ್ಧತಿ ಇದೊಂದು ಪುರಾತನ ಪದ್ಧತಿ. ಇದು ಗ್ರೀಸ್ ದೇಶದಲ್ಲಿ ಇದರ ಸಂಶೋಧನೆ ಕ್ರಿಸ್ತಪೂರ್ವದಲ್ಲಿ ಆಯಿತು. ಇದರಲ್ಲಿ ಗ್ರೀಕರಲ್ಲದೆ ಈಜಿಪ್ಟಿನರು, ಬೆಬಿಲೋನಿಯರು, ಚೀನಿಯರು ಹಾಗೂ ಭಾರತೀಯರು ಕೂಡ ಇದರಲ್ಲಿ ಈ ಯುನಾನಿ ಪದ್ಧತಿಯನ್ನು ಅಳವಡಿಸಿದರು. ಈ ಯುನಾನಿ ಪದ್ಧತಿಯಲ್ಲಿ ಇದಕ್ಕೆ ರಸಧಾತು ಸಿದ್ಧಾಂತ ಇದು ಮೂಲಾಧಾರವಾಗಿದೆ. ಇದಕ್ಕೆ ಈ ಪದ್ಧತಿಯಲ್ಲಿ ಮೊದಲು ನಾಡಿ ಮಿಡಿತವನ್ನು ನೋಡಿ, ರೋಗ ತಗುಲಿದ ಭಾಗವನ್ನು ಸ್ಪರ್ಶಿಸಿ, ಕೊಬ್ಬಿನಾಂಶವನ್ನು ಅಳೆದು, ಕೂದಲಿನ ಬಣ್ಣ ಮತ್ತು ದಪ್ಪ ಪರಿಶೀಲಿಸಿ, ಚರ್ಮದ ಬಣ್ಣ ವಾಸನೆಯನ್ನು ಅವಲೋಕಿಸಿ, ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗವನ್ನು ನಿರ್ಧಾರ ಮಾಡುತ್ತಾರೆ. ಅದೇ ರೀತಿ ನಿದ್ರೆಯಲ್ಲಿ ಮತ್ತು ಎಚ್ಚರದಲ್ಲಿ ಅವರ ಮನಸ್ಥಿತಿಯನ್ನು ಕೂಡ ಇದರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಪರಿಶೀಲಿಸುತ್ತಾರೆ. ಈ ಪದ್ಧತಿಯಲ್ಲಿ ಪುರಾತನ ಕಾಲದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ಇತ್ತು ಎಂಬುದು ಇತಿಹಾಸ. ಇವತ್ತು ಹಕೀಮ್ ಅಜ್ಮಲ್ ಖಾನ್ ಇವರ ಹುಟ್ಟಿದ ದಿನ 1868 ಫೆಬ್ರವರಿ 11 ಅವರ ಹುಟ್ಟಿದ ದಿನ. ಇದನ್ನು ಇತ್ತೀಚೆಗೆ ಈ ಯುನಾನಿ ಪದ್ಧತಿಯನ್ನು ಆಯುಷ್ ಇಲಾಖೆಗೆ ಕೇಂದ್ರ ಸರ್ಕಾರವು ಸೇರಿಸಿಕೊಂಡು ಕಳೆದ 5 ವರ್ಷಗಳಿಂದ ಇದನ್ನು ರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬರ್ತಾ ಇದೆ. ಡಾಕ್ಟರ್ ಅಜ್ಮಲ್ ಖಾನ್ ಅವರು ಅವರ ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ಅತಿಥಿಗಳು ನಿಮ್ಮ ಮುಂದೆ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಡಾಕ್ಟರ್ ಅಜ್ಮಲ್ ಖಾನ್ ಅವರು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಇದರ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಅದೇ ರೀತಿ ಅವರು ದೆಹಲಿಯಲ್ಲಿ ಆಯುರ್ವೇದಿಕ್ ಆ್ಯಂಡ್ ಯುನಾನಿ ತಿಬಿಯಾ ಕಾಲೇಜ್ ಇದನ್ನು
ಸ್ಥಾಪಿಸಿದರು. ದಿವ್ಯಾ ಕಾಲೇಜ್ ಅಂದರೆ ಉರ್ದುವಿನಲ್ಲಿ ಯುನಾನಿಗೆ ದಿವ್ಯಾ ಅಂತ ಹೇಳ್ತಾರೆ. ಹಾಗೆ ದಿವ್ಯಾ ಕಾಲೇಜನ್ನು ಕೂಡ ಅವರು ಸ್ಥಾಪಿಸಿದರು. ಇದೀಗ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಆಯುಷ್ ವಿಭಾಗಕ್ಕೆ ಸೇರಿಸಿದ ನಂತರ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಯುನಾನಿ ಚಿಕಿತ್ಸೆಯ ಪ್ರಯೋಜನವನ್ನು ಪಡೆಯಲು ಅವಕಾಶಗಳಿವೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರು ಆಸ್ಪತ್ರೆಯಲ್ಲಿ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಅದೇ ರೀತಿ ಉಳ್ಳಾಲದ ಆರೋಗ್ಯ ಕೇಂದ್ರದಲ್ಲಿ ಕೂಡ ಇದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ. ಈಗ ಈ ಸಂದರ್ಭವನ್ನು ಉಪಯೋಗಿಸಿ ಸಮಾಜ ಸೇವಾ ಘಟಕ ಪಿಲಾರ್ ವರ್ತುಲ ಜಮಾತ್ ಇಸ್ಲಾಮಿ ಹಿಂದ್ ಈ ಭಾಗದ ಈಗಾಗಲೇ ಸಮಾಜ ಸೇವಾ ಘಟಕದ ಬಗ್ಗೆ ಹೇಳುವುದಾದರೆ ಈ ಭಾಗದ ಜನರ ಕಷ್ಟದಲ್ಲಿ ಪಾಲ್ಗೊಂಡಂತಹ ಬಡ ಜನರಿಗೆ ರೇಷನ್ ವಿತರಣೆ, ಮನೆ ರಿಪೇರಿ, ಕೊಳವೆ ಬಾವಿ, ತೆರೆದ ಬಾವಿ, ವಿದ್ಯುತ್ನ ಸಂಪರ್ಕ, ವೈದ್ಯಕೀಯ ನೆರವು ಹಾಗೂ ಹಲವಾರು ವೈದ್ಯಕೀಯ ಶಿಬಿರಗಳನ್ನು ಕೂಡ ಜಮಾತ್ ಇಸ್ಲಾಮಿಯಿಂದ ಉಳ್ಳಾಲ ಹಾಗೂ ಅದರ ಇತರ ಘಟಕಗಳು ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರ್ವಹಿಸ್ತಾ ಬಂದಿದೆ. ಅದೇ ರೀತಿ ಈ ಯುನಾನಿ ಪದ್ಧತಿ ಮೊಘಲರ ಆಡಳಿತದಲ್ಲಿ ಕೂಡ ಈ ಭಾರತ ದೇಶದಲ್ಲಿ ತುಂಬ ಪ್ರಸಿದ್ಧವಾಗಿತ್ತು. ಆದರೆ ನಂತರ ಬಂದ ಬ್ರಿಟಿಷರ ಕಾಲದಲ್ಲಿ ಯುನಾನಿ ಪದ್ಧತಿ ಸರಿದು ಅಲೋಪತಿ ಪದ್ಧತಿ ಜಾರಿಗೆ ಬಂತು. ಈಗ ಕೇಂದ್ರ ಸರ್ಕಾರ ಈ ಆಯುಷ್ ಯೋಜನೆ ಮೂಲಕ ಇಂತಹ ಈ ಯುನಾನಿ ಪದ್ಧತಿಯನ್ನು ಆಯುಷ್ ಯೋಜನೆಗೆ ಸೇರಿಸಿಕೊಂಡು ಕಾರ್ಯಪ್ರವೃತ್ತವಾಗಿದೆ. ನಮ್ಮ ಇಲ್ಲಿಯ ಒಂದು ಸಂಪ್ರದಾಯ ಎಂದರೆ ನಾವು ಹೆಚ್ಚಿನ ವಿಷಯಗಳಲ್ಲಿ ಶ್ರೀಮಂತರನ್ನೇ ಅನುಕರಿಸ್ತೇವೆ. ಯಾವುದೇ ರೋಗ ಬಂದರೂ ಕೂಡ ನಾವು ಹೆಚ್ಚಿನ ಪರಿಶೀಲನೆ ಮಾಡದೆ ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಸಂಪರ್ಕಿಸ್ತೇವೆ. ಅಲ್ಲಿ ಆಸ್ಪತ್ರೆಯನ್ನು ಸೇರಿ ಆಮೇಲೆ ಡಿಸ್ಚಾರ್ಜ್ ಆಗುವ ಸಂದರ್ಭದಲ್ಲಿ ಬಿಲ್ಲು ನೋಡಿ ಕಂಗಾಲಾಗುವಂತಹ ಹಲವು ಸಂದರ್ಭಗಳು ಕೂಡ ಇರುತ್ತದೆ. ಇದೀಗ ಸರ್ಕಾರದ ಯೋಜನೆಗಳನ್ನು ಅದು ನಮ್ಮ ಹಕ್ಕು ಎಂದು ಭಾವಿಸಿ ನಾವು ಆ ಯೋಜನೆಗಳ ಪ್ರಯೋಜನ ಪಡೆಯುವುದು ಈಗಿನ ಕಾಲದಲ್ಲಿ ಅದು ತುಂಬಾ ಪ್ರಸ್ತುತ ಗಳಿಸುತ್ತದೆ. ಹಾಗಿರುವಾಗ ಆ ಕೇಂದ್ರ ಸರ್ಕಾರದ ಈ ಯೋಜನೆ ಆಯುಷ್ ಯೋಜನೆ, ಆ ಯೋಜನೆಯಲ್ಲಿ ಯುನಾನಿ ಕೂಡ ಒಂದು ವೈದ್ಯಕೀಯ ಪದ್ಧತಿ, ಹೆಚ್ಚಿನವರು ಅಲೋಪತಿ ಪದ್ಧತಿಗೆ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದ ಕಾರಣ ಹಿಂದಿನ ಆಯುರ್ವೇದ ಪದ್ಧತಿ ಮತ್ತು ಈ ಯುನಾನಿ ಪದ್ಧತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇಂದಿನ ಸಮುದಾಯಕ್ಕೆ ಇಲ್ಲದಿರುವುದು ದುರದೃಷ್ಟದ ಸಂಗತಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇಲ್ಲಿಯ ಸಮಾಜ ಸೇವಾ ಘಟಕ ಇಂತಹ ಒಂದು ಕಾರ್ಯಕ್ರಮವನ್ನು ಈ ಸುಸಂದರ್ಭದಲ್ಲಿ ಆಯೋಜಿಸಿದೆ. ಈ ಸಂದರ್ಭದ ಇದರ ಸಂಪೂರ್ಣ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಸ್ವಾಗತ ಭಾಷಣಕ್ಕಾಗಿ ನಾನು ಮುಂದುವರಿತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿಗಳು ಮಂಗಳೂರು ಆದಂತಹ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರನ್ನು ನಾನು ಆಯುಷ್ ಇಲಾಖೆ ಹಾಗೂ ಜಮಾತ್ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಅವರಿಗೆ ಜನಾಬ್ ಅಬ್ದುಲ್ ರಹೀಂ ರವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನೆನೆಸಿಕೊಳ್ತೇನೆ. ಯುನಾನಿ ವೈದ್ಯಾಧಿಕಾರಿಯಾಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಪಿಲಾರ್ ವರ್ತುಲ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಿರಿಯ ಯುನಾನಿ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಅವರನ್ನು ಕೂಡ ನಾನು ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಹಾಗೂ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಪಿಲಾರ್ ವರ್ತುಲದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಜಮಾಲ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನೆನೆಸಿಕೊಳ್ತೇನೆ. ವೇದಿಕೆಯಲ್ಲಿದ್ದಾರೆ ಜನಾಬ್ ಅಬ್ದುಲ್ ಕರೀಂ, ಸ್ಥಳೀಯ ಅಧ್ಯಕ್ಷರು ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಅವರಿಗೆ ಅಬೂಬಕರ್ ಮಂಡೋಳಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನೆನೆಸಿಕೊಳ್ತೇನೆ. ಜಮಾತ್ ಇಸ್ಲಾಮಿ ಹಿಂದ್ ಪಿಲಾರ್ ವರ್ತುಲದ ಸಂಚಾಲಕರಾದ ಜನಾಬ್ ಇಸ್ಮಾಯಿಲ್ ಅವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೂ
ಅವರಿಗೆ ಅಬ್ದುಲ್ ಖಾದರ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಆಯುಷ್ ವೈದ್ಯಾಧಿಕಾರಿಗಳಿಗೂ ಹಾಗೂ ಆಯುಷ್ ಇಲಾಖೆಯ ಎಲ್ಲ ಸಿಬ್ಬಂದಿವರೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿದಂತಹ ಜನಾಬ್ ಅಬ್ದುಲ್ ರಹೀಂ ರವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿ ಬಂದಂತಹ ಇಲ್ಲಿಯ ಊರವರು ಹಾಗೂ ಹೊರವರ ಸರ್ವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಹೆಚ್ಚಿನ ಒತ್ತುವರಿ ವಹಿಸಿದಂತಹ ಪಿಲಾರ್ ಘಟಕದ ಜಮಾತ್ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಪಿಲಾರ್ ವರ್ತುಲದ ಸರ್ವ ಸದಸ್ಯರಿಗೂ ಹಾಗೂ ನೆರೆದ ಸರ್ವ ಸಭಿಕರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮಾತುಗಳನ್ನಾಡಿ ಎಲ್ಲರನ್ನೂ ಸ್ವಾಗತಿಸಿದ ಜನಾಬ್ ಇಸಾಕ್ ಹಸನ್ ಇವರಿಗೆ ಧನ್ಯವಾದಗಳು. ಈಗ ಇಂದಿನ ಈ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿಗಳಾದಂತಹ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರು ನೆರವೇರಿಸಲಿದ್ದಾರೆ. ಅವರು ಇದಕ್ಕೆ ನೀರನ್ನು ನಮ್ಮ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಈ ಒಂದು ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಯುನಾನಿ ದಿನಾಚರಣೆಯ ಬಗ್ಗೆ ಸಾಕಷ್ಟು ನೀವು ಕೇಳಿದ್ರಿ. ಇನ್ನೂ ಕೂಡ ನಮ್ಮ ಯುನಾನಿ ವೈದ್ಯಾಧಿಕಾರಿಗಳು ಈ ಬಗ್ಗೆ, ಈ ಚಿಕಿತ್ಸೆಯ ಬಗ್ಗೆ ಸವಿವರವಾಗಿ ನಿಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಮುಖ್ಯ ಉದ್ದೇಶ ನಮ್ಮ ಉಚಿತ ವೈದ್ಯಕೀಯ ಶಿಬಿರ. ಹಕೀಮ್ ಅಕ್ಬರ್ ಖಾನ್ ಅವರು ನಮ್ಮ ಭಾರತ ದೇಶದಲ್ಲಿ ಈ ಯುನಾನಿ ಚಿಕಿತ್ಸಾ ಪದ್ಧತಿಯನ್ನು ಬೆಳೆಸಿದರು. ಇವರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹಾಕಿದರು. ಗಾಂಧೀಜಿಯವರ ಜೊತೆಗೆ ತುಂಬಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಈಗಾಗಲೇ ನಿಮಗೆ ತಿಳಿಸಿದ ದಿಲ್ಲಿಯಲ್ಲಿ ಆಯುರ್ವೇದ ಹಾಗೂ ಯುನಾನಿ ವೈದ್ಯಕೀಯ ಕಾಲೇಜುಗಳನ್ನು ಕೂಡ ಇವರು ಸ್ಥಾಪನೆ ಮಾಡಿ ಈಗಲೂ ಕೂಡ ನಡೀತಾ ಇದೆ. ಸೊ ಇದನ್ನೆಲ್ಲ ಮನಗಂಡು ಈಗ ಆಯುಷ್ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳೆಲ್ಲ ವೈದ್ಯಕೀಯ ಪದ್ಧತಿಗಳಿಗೂ ಕೂಡ ಒಂದು ದಿನಾಚರಣೆ ಇದೆ. ಈ ಆಯುಷ್ ಅಂತ ಹೇಳಿದ್ರೆ ಇದರಲ್ಲಿ 5 ಸಿಸ್ಟಮ್ಗಳಿವೆ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಎಲ್ಲ ಚಿಕಿತ್ಸಾ ಪದ್ಧತಿಗಳಿಗೂ ಕೂಡ ಒಂದೊಂದು ದಿನಾಚರಣೆಯನ್ನು ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ನಿಗದಿ ಮಾಡಿದೆ. ಕಳೆದ 5 ವರ್ಷಗಳಿಂದ ಸನ್ಮಾನ್ಯ ಹಕೀಮ್ ಅಜ್ಮಲ್ ಖಾನ್ ಇವರ ಹುಟ್ಟುಹಬ್ಬದ ದಿನದಂದು ಈ ಯುನಾನಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆ ಮೂಲಕ ಅವರು ನಮ್ಮ ದೇಶದಲ್ಲಿ ಯುನಾನಿ ಚಿಕಿತ್ಸಾ ಪದ್ಧತಿಯ ಬೆಳವಣಿಗೆಗೆ ನೀಡಿದಂತಹ ಕೊಡುಗೆಯನ್ನು ಸ್ಮರಿಸುವುದರ ಜೊತೆಗೆ ಅವರ ನೆನಪು ಕೂಡ ಮಾಡಿಕೊಳ್ಳತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಫೆಬ್ರವರಿ 11ರಂದು ಅವರ ಜನ್ಮದಿನ ಇವತ್ತು ಈ ಯುನಾನಿ ದಿನಾಚರಣೆಯನ್ನು ಕಳೆದ 5 ವರ್ಷಗಳ ಹಿಂದೆ ಆರಂಭಿಸಿ ವರ್ಷಾಂತಿ ಈ ದಿವಸಗಳಂದು ನಾವು ಯುನಾನಿ ರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ತಮಗೆಲ್ಲರಿಗೂ ಗೊತ್ತಿರಬಹುದು, ಕೋವಿಡ್ ಆಗಿರೋದ್ರಿಂದ ಬಹಳ ಸರಳವಾಗಿ ಈ ಕಾರ್ಯಕ್ರಮಗಳನ್ನು
ಪಿಲಾರ್ ಜಮಾತೆ ಇಸ್ಲಾಮಿ ಸಮಾಜ ಸೇವಾ ಘಟಕದವರ ಸಹಯೋಗದೊಂದಿಗೆ ಈ ವರ್ಷ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಕಾರ್ಯಕ್ರಮ ಬೆಂಗಳೂರು ನಮ್ಮ ನಿರ್ದೇಶನಾಲಯದಲ್ಲಿ ಹಾಗೂ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಆಯುಷ್ ಭವನದಲ್ಲಿ ನಮ್ಮ ಈಗ ಆಯುಷ್ ಮಂತ್ರಿಗಳು ಇತ್ತೀಚೆಗೆ ಒಂದು ಆಕ್ಸಿಡೆಂಟಲ್ಲಿ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಈಗ ಹೊಸ ಆಯುಷ್ ಮಂತ್ರಿಗಳು ಚಾರ್ಜಲ್ಲಿದ್ದಾರೆ, ಕಿರಣ್ ರಿಜಿಜು ಅಂತ. ಅವರು ಇವತ್ತು ದಿಲ್ಲಿಯ ಆಯುಷ್ ಭವನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸೊ ದೇಶದಾದ್ಯಂತ ಸನ್ಮಾನ್ಯ ಹಕೀಮ್ ಅಜ್ಮಲ್ ಖಾನ್ ಅವರನ್ನು ನೆನೆಯುವಂತಹ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ಇಡೀ ದೇಶದಾದ್ಯಂತ ನಡೀತಾ ಇದೆ. ಅದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಮ್ಮೆಲ್ಲ ಇಲಾಖೆ ವೈದ್ಯಾಧಿಕಾರಿಗಳು ಇತರ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ಅವರು ಸಮಗ್ರವಾಗಿ ತಪಾಸಣೆ ಮಾಡಿ ನಿಮಗೆ ಬೇಕಾದಂತಹ ಔಷಧಿಗಳನ್ನು ಉಚಿತವಾಗಿ ನೀಡಿದ್ದಾರೆ. ಮುಂದೆ ನಿಮಗೆ ಎಲ್ಲಾದರೂ ಫಾಲೋ ಅಪ್ ಬೇಕಿದ್ರೆ ಅಥವಾ ಈ ಚಿಕಿತ್ಸೆ ಮುಂದುವರಿಸಬೇಕಾದ್ರೆ ಇಲ್ಲಿ ಹತ್ತಿರದಲ್ಲಿ ನಿಮಗೆ ಉಳ್ಳಾಲ PHCಯಲ್ಲಿ ಆಯುಷ್ ಸೆಂಟರ್ ಇದರಲ್ಲಿ ಯುನಾನಿ ಇದೆ. ಗಂಗಾಪುರಿ ಕೂಡ ನಮ್ಮ ಯುನಾನಿ ಸೆಂಟರ್ ಇದೆ, ಅಲ್ಲಿ ತಾವು ಚಿಕಿತ್ಸೆಯನ್ನು ಮುಂದುವರಿಸಬಹುದು. ಈ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸುವಲ್ಲಿ ಬಹಳ ದಿನಗಳಿಂದ ಮುತುವರ್ಜಿ ವಹಿಸಿ ಸಹಕಾರವನ್ನು ನೀಡಿದ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ ಇಲಾಖೆಯ ಪರವಾಗಿ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಇವತ್ತು ನಮ್ಮ ಈ ಶಿಬಿರದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಸ್ವಲ್ಪ ಸಮಯವನ್ನು ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಸರ್ವಶಕ್ತನಾದ ದೇವರು ಎಲ್ಲರಿಗೂ ಕೂಡ ದೀರ್ಘಾಯುಷು ಮತ್ತೆ ಆರೋಗ್ಯವನ್ನು ಕಲಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದೆರಡು ಮಾತನ್ನು ಆಚರಿಸ್ತಾ ಇದ್ದೀವಿ. 5ನೇ ರಾಷ್ಟ್ರೀಯ ಯುನಾನಿ ದಿನಾಚರಣೆ. ಇದು ಜನಾಬ್ ಹಕೀಮ್ ಅಜ್ಮಲ್ ಖಾನ್ ಅವರ ಜನ್ಮದಿನ. ಅದನ್ನು ರಾಷ್ಟ್ರೀಯ ಯುನಾನಿ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೇವೆ. ಇವರ ಬಗ್ಗೆ ಸೂಕ್ತವಾಗಿ ಈಗಾಗಲೇ ನಮ್ಮ ಪ್ರಸ್ತಾವಿಕದಲ್ಲಿ ಹೇಳಿದ್ದಾರೆ. ಆದರೂ ಒಂದೆರಡು ಮಾತುಗಳ ಬಗ್ಗೆ ನಾನು ಹೇಳಲು ಇಚ್ಛಿಸ್ತೇನೆ. ಹಕೀಮ್ ಮೊಹಮ್ಮದ್ ಅಜ್ಮಲ್ ಖಾನ್ ಅವರನ್ನು ಪಾಪ್ಯುಲರ್ ಆಗಿ ಕರೆಯುವಂಥ ಹಕೀಮ್ ಅಜ್ಮಲ್ ಖಾನ್ ಅಂತ ಕರೀತಾರೆ. ಪ್ರತಿಭಾನ್ವಿತ, ಅವರದು ಪ್ರತಿಭೆ ಬಹುಮುಖ ಪ್ರತಿಭೆ. ಎಲ್ಲ ಫೀಲ್ಡಲ್ಲೂ ಎಲ್ಲ ಅವ್ರದ್ದು ಛಾಟ್ ಇದೆ. ಅಪ್ಪಟ ದೇಶಪ್ರೇಮಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಮಹಾತ್ಮ ಗಾಂಧಿಯವರ ಹೆಗಲಿ ಕೊಟ್ಟವರು ಸೇರಿಸಿದವರು. ಬಹಳ ದೂರದರ್ಶನದಿಂದ ಭಾರತದಲ್ಲಿ ಯುನಾನಿ ಪದ್ಧತಿ ಉಚ್ಛಾಯ ಪರಿಸ್ಥಿತಿ ಬರುವಾಗೆ, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಈ ನಮ್ಮ ದೇಶೀಯ ವೈದ್ಯ ಪದ್ಧತಿಗಳನ್ನು ಒಂಥರ ಮಲತಾಯಿ ಧೋರಣೆ ಅದನ್ನು ಮೂಲೆ ಗುಂಪಾಗಿ ಆದರೂ ಜನರಲ್ಲಿ ಈ ಸಿಸ್ಟಮ್ ಅಷ್ಟು ಜನಪ್ರಿಯವಾಗಿ ಇಲ್ಲದ್ರಿಂದ ಜನಮುಖದಲ್ಲಿ ಅದಕ್ಕೊಂದು ರಿಕಗ್ನಿಷನ್ ಅಂತ ಇದ್ದಿಲ್ಲ. ಆದರೆ ಬ್ರಿಟಿಷರ ಪ್ರಕಾರ ಇದು ಒಂದು ಅನ್ಸೈಂಟಿಫಿಕ್, ಇದೊಂದು ಮೂಢ ಪದ್ಧತಿ ಇದರಲ್ಲಿ ಏನಿಲ್ಲ. ಆದರೆ ಇದನ್ನು ಒಂದು ಸೈಂಟಿಫಿಕ್ ಮೆಡಿಸಿನ್ ಸಿಸ್ಟಮ್ ಅಂತ ಪ್ರೂವ್ ಮಾಡಿದವರು ನಮ್ಮ ಅಜ್ಮಲ್ ಖಾನ್. ಅವರ ಅಸಿಸ್ಟೆಂಟ್ ಒಬ್ಬರು ಸಿದ್ದಿಖಿ ಅಂತ ಇದ್ದರು. ಆ ಸಮಯದಲ್ಲಿ ಇದರಲ್ಲಿ ಸಂಶೋಧನೆ ಆಗಬೇಕು, ಸಂಶೋಧನೆ ಮಾಡಿ ಅವರು ಫಸ್ಟ್ ಟೈಮ್ ರಿಸರ್ಪಿನ್, ಅದನ್ನು ರಾಲ್ಫಿಯಸ್ ಅರ್ಬೆಂಟಿನ್ ಅಂತ ಹೇಳ್ತಾರೆ, ಆ ಒಂದು ಔಷಧಿಯ ಗಿಡದ ಎಕ್ಸ್ಟ್ರಾಕ್ಟ್ ತೆಗೆದು ಆಲ್ಕಲಾಯ್ಡ್ಸ್ ತೆಗೆದು ಅದನ್ನು ಹೈ ಬ್ಲಡ್ ಪ್ರೆಷರ್ಗೆ ಉನ್ಮಾದ ಪರಿಸ್ಥಿತಿ ಅಂತಹ ಒಂದು ಇದರಲ್ಲಿ ಅದನ್ನು ಯಶಸ್ವಿಯಾಗಿ ಬಳಕೆ ಆಗೋದು. ಫಸ್ಟ್ ಆಂಟಿ ಹೈಪರ್ಟೆನ್ಸಿವ್ ಡ್ರಗ್ ಕಂಡುಹಿಡಿದು ಯುನಾನಿಗಳು ಅದನ್ನು ಆವಾಗ ಪಾಪ್ಯುಲರ್ ಆಗಿದ್ದು, ಅದನ್ನು ಸೈಂಟಿಫಿಕ್ ಪಾಪ್ಯುಲರ್ ಆಯಿತು. ಮತ್ತೆ ಎಲ್ಲ ವೇದಿಗಳನ್ನು ಹಕೀಮ್ಗಳನ್ನು ಹಂಚಿ ಹೋಗಿದ್ದ ಎಲ್ಲೆಲ್ಲೋ ಇದು ಅವರನ್ನು ಒಟ್ಟುಗೂಡಿಸಿ ಮೊದಲು ಒಂದು ಸಮಾನ ವೇದಿಕೆಗೆ ತಂದು ಫಸ್ಟ್ ಟೈಮ್ ಅವರು ಕಲಬುರಗಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಕಾಲೇಜ್, ಆಯುರ್ವೇದ ಆ್ಯಂಡ್ ಯುನಾನಿ ದಿವ್ಯಾ ಕಾಲೇಜ್. ಈ ದಿವ್ಯಾ ಕಾಲೇಜ್ ಅಂತ ಈಗಲೂ ಇದೆ ಕಲಬುರಗಿಯಲ್ಲಿ. ಆಮೇಲೆ ಫಸ್ಟ್ ಫಾರ್ಮಸಿ, ಹಿಂದೂಸ್ತಾನಿ ದವಾಖಾನ, ಫ್ರೀ ಮೆಡಿಸಿನ್
ಆ ಸಮಯದಲ್ಲಿ ಅವರು ಜನರ ಬಗ್ಗೆ ಒಂದು ಕಳಕಳಿ ಎಷ್ಟಿತ್ತು ಹೇಳಿದ್ರೆ, ಒಂದು ಟೈಮಲ್ಲಿ ದೆಹಲಿಯಲ್ಲಿ ಇನ್ಫ್ಲೂಯೆನ್ಸಾ ಹರಡಿತು, ವ್ಯಾಪಕವಾಗಿ ಹರಡಿತು. ಆಗ ಇವರು ಧರ್ಮಾರ್ಥವಾಗಿ ಮನೆಗೆ ಇವರು ಔಷಧಿ ಮುಟ್ಟಿಸಿದ್ದಾರೆ. ಯುನಾನಿಯಲ್ಲಿ ಇವರ ಒಂದು ಹೋಟ್ ಯಾಕಂತ ಹೇಳಿದ್ರೆ, ಇವರ ಅಜ್ಜ, ತಾತ, ಮುತ್ತಾತ ಅಂತೆಲ್ಲ ಆವಾಗಿರುವ ಖಾನ್ದಾನಿ ಹಕೀಮ್ಸ್. ಮೊಘಲ್ ಟೈಮಲ್ಲಿ ಶಾ ಆಲಂ ಆಗಲಿ, ಬಹದ್ದೂರ್ ಶಾ ಜಫರ್, ಅದರ ನಂತರ ಇವರ ಅಜ್ಜ ರಾಮ್ಪುರದ ನವಾಬ್ನ ಖಾಸ ಫಿಸಿಷಿಯನ್. ಸಾಕಷ್ಟು ಅವರಿಗೆ ರಿಕಗ್ನಿಷನ್ ಹಣ ಸಿಕ್ಕ. ಆದರೆ ಆ ಹಣ ಇವರು ಬಡವರ ಒಂದು ಟ್ರೀಟ್ಮೆಂಟ್ ಆಗಿ ಉಪಯೋಗಿಸ್ತಾ ಇದ್ರು. ಅಷ್ಟು ಪಾಪ್ಯುಲರ್, ಅಷ್ಟು ಒಂದು ಜನಸ್ನೇಹಿ. ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಒಂದು ಸಂಸ್ಥಾಪಕರಿಗೆ ಅವರ ಪಾಪ್ಯುಲರ್ ಎಷ್ಟಿತ್ತು ಅಂದ್ರೆ, ಆ ಸಮಯದಲ್ಲಿ ತತ್ವಗಳು ಹಿಂದೂ ಮಹಾಸಭಾದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕರೆಯಲಾಗಿತ್ತು. ಅಂದ್ರೆ ನೋಡಿ ಅವರು ಎಷ್ಟು ಪಾಪ್ಯುಲಾರಿಟಿ ಎಷ್ಟಿದೆ ನೋಡಿ, ಅವರು ಪರ್ಸನಾಲಿಟಿ ನೋಡಿ. ಹಿಂದೂ ಮಹಾಸಭಾದ ಯಾವ ಅಧ್ಯಕ್ಷ ಸ್ಥಾನಕ್ಕೆ ಇವರು ಅಧ್ಯಕ್ಷರಾಗಿದ್ದಾರೆ. ಇಂಡಿಯನ್ ಮುಸ್ಲಿಂ ಲೀಗ್ ನ ಇದರ ಸಕ್ರಿಯವಾಗಿ ಪಾತ್ರ ವಹಿಸಿದ್ದಾರೆ. ಹಾಗೆ 1927 ಇವರ ಹಜರತ್ ಸಮ್ಮಾನಾಗಿ ಅವರು ತೀರಿ ಹೋಗ್ತಾರೆ. ಅದೊಂದು ಸ್ಮರಣೀಯ ವ್ಯಕ್ತಿ. ಭಾರತದಲ್ಲಿ ಯುನಾನಿಯನ್ನು ಒಂದು ಸ್ಟೇಜ್ಗೆ ತಂದಂತ ಸ್ಮರಣೀಯ ವ್ಯಕ್ತಿ, ಅಷ್ಟು ಪ್ರಖ್ಯಾತಿ ತಂದವರು. ಅದರ ನಂತರ ಬಹಳಷ್ಟು ಇದಾಯಿತು. ಭಾರತದ ಕೇಂದ್ರ ಸರ್ಕಾರದ ಕಡೆಯಿಂದ ಬಹಳಷ್ಟು ಸಪೋರ್ಟ್ ಸಿಕ್ಕಿ ಬಹಳಷ್ಟು ಕಾಲೇಜ್, ಫಸ್ಟ್ ಕಾಲೇಜ್ ಇವಾಗಲೂ ಅಲ್ಲಿ ಇದೆ. ಇಷ್ಟು ಅವರ ಒಂದು ಕೆಲವು ಪರಿಚಯ. ಯುನಾನಿ ಪದ್ಧತಿ ಬಗ್ಗೆ ಹೇಳಿದರೆ, ಯುನಾನಲ್ಲಿ ಗ್ರೀಸ್ ದೇಶದಲ್ಲಿ ಭಾಷಣದಲ್ಲಿ ಹೇಳಿದ್ರು, ಗ್ರೀಸ್ ದೇಶದಲ್ಲಿ ಪ್ರಾರಂಭವಾಯಿತು. ಅದರ ನಂತರ ಅರಬ್ ಟ್ರೇಡರ್ಸ್ ಅದನ್ನ ಅಲ್ಲಿ ಹರಡಿ ಅರಬ್ ಭಾರತಕ್ಕೆ ಬಂದಾಗ ಅದನ್ನು ಅವರೊಟ್ಟಿಗೆ ಬಂದು, ನಮ್ಮ ಮೊಘಲ್ ಸಮಯದಲ್ಲಿ ಇದು ಉಚ್ಚಾಯ ಶ್ರೇಣಿಯಲ್ಲಿ ಸಿಕ್ತು. ಡೆಲ್ಲಿ, ಲಕ್ನೋ, ಹೈದರಾಬಾದ್, ಸೌತ್, ಈ ಮೈಸೂರಲ್ಲಿ ಸಹ ನಮ್ಮ ಟಿಪ್ಪು ಸುಲ್ತಾನ್ ಸಮಯದಲ್ಲಿ ಬಹಳಷ್ಟು ಬಹಳಷ್ಟು ಫಿಸಿಕ್ಸ್ ಇದೆ. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಭಾರತೀಯ ವೈದ್ಯ ಪದ್ಧತಿ ಸ್ಥಳೀಯವಾಗಿ ದೇಶೀಯವಾಗಿ ಸಿಗುವಂತಹ ಎಲ್ಲ ಏಳುಮಳಿಗಳನ್ನು ಮಾಡಿಕೊಂಡು ಯಾವ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ. ಇಲ್ಲಿ ತತ್ವ ಏನಂತ ಹೇಳಿದ್ರೆ, ಟ್ರೀಟ್ಮೆಂಟ್ಸ್ ಮಾಡ್ತಾರೆ, ಅದರಂತೆ ಪ್ರಿವೆಂಟಿವ್ ಆಸ್ಪೆಕ್ಟ್, ದೇಹಕ್ಕೆ ಒಂದು ರೋಗ ಬಾರದಾಗಿ ತಡೆಯುವಂತ ಒಂದು ಇದು ಅದರಲ್ಲಿ ಅದರ ಶ್ರೇಷ್ಠತೆ. ಮತ್ತೆ ಬಾಡಿಯ ಇಂಬ್ಯಾಲೆನ್ಸ್ ಯಾವ ತರ ಒಂದು ಹ್ಯೂಮರಲ್ ಥೆರಪಿ, ಹ್ಯೂಮರಲ್ ಥಿಯರಿ ಅಂತ ಹೇಳ್ತಾರೆ. ನಾನು ಹ್ಯೂಮರ್ಸ್ ಇದೆ, ಆ ಹ್ಯೂಮರ್ಸ್ ಅಲ್ಲಿ ಒಂದು ಸ್ವಲ್ಪ ಯಾವ ಅದರ ಹೆಚ್ಚು ಕಡಿಮೆ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಇದರಲ್ಲಿ ಇಲಾಜ್ ಬಿಲ್ ಹಿಜಾ, ಇಲಾಜ್ ಬಿಲ್ ತದ್ಬೀರ್, ಇಲಾಜ್ ಬಿಲ್ ದುವಾ, ಇಲಾಜ್ ಬಿಲ್ ಗಿರ್ದ ಅಂತ ಹೇಳಿ ಫಸ್ಟ್ ಬರೀ ಆಹಾರ ಪದಾರ್ಥಗಳಿಂದ ಟ್ರೀಟ್ಮೆಂಟ್ ಮಾಡುವಂಥದ್ದು. ಇನ್ನೊಂದು ಔಷಧಿಗಳು ಯಾವುದೂ ಇಲ್ಲದೆ ರೆಜಿಮಿನಲ್ ಥೆರಪಿ. ಅಂದ್ರೆ ನಮ್ಮ ಈಗ ಹಿಜಾಮಾ ಇದೆ, ಹಿಜಾಮಾ ಇದೆ, ಲೀಚ್ ಥೆರಪಿ ಇದೆ, ಬೆಲ್ಲಂಕರ ಇದೆ, ಮಸಾಲ 10-12 ಇದೆ. ವಿದೌಟ್ ಮೆಡಿಸಿನ್ ಇದು ಮಾಡುವಂಥದ್ದು. ಅಂತಂದ್ರೆ ಇಲಾಜ್ ಬಿಲ್ ದವಾ, ಔಷಧಿಗಳನ್ನು ಯೂಸ್ ಮಾಡಿ ಸಿಂಗಲ್ ಡ್ರಗ್ಸ್ ಯೂಸ್ ಮಾಡೋದು ಕಾಂಪೌಂಡ್ ಡ್ರಗ್ಸ್. ಇಲಾಜ್ ಬಿಲ್ ಮುಫರದ್ ಅಂತ ಹೇಳ್ತೀವಿ, ಸಿಂಗಲ್ ಡ್ರಗ್ಸ್ ಒಂದೊಂದೇ ಔಷಧಿ ಟ್ರೀಟ್ ಮಾಡುವಂಥದ್ದು. ಇನ್ನೊಂದು ಇಲಾಜ್ ಬಿಲ್ ಮುಫರದ್, ಕಾಂಪೌಂಡ್ ಡ್ರಗ್ಸ್ಗಳನ್ನು ಉಪಯೋಗಿಸಿ ನಾವು ಮಾಡೋದು. ಎಲ್ಲ ಅದರ ಟಾಕ್ಸಿಸಿಟಿ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಹೆಚ್ಚಾಗಿ ಇದರಲ್ಲಿ ಶುಗರ್ ಮತ್ತು ಇದರ ಬದಲು ಹನಿ ಜೇನುತುಪ್ಪ ಯೂಸ್ ಆಗುತ್ತೆ. ಜೇನು ಮೆಡಿಸಿನ್ ಹೆಚ್ಚು ಸಮಯ ನಾವು ಶೇಖರಿಸಲಿಕ್ಕೆ ಆಗುತ್ತೆ. ಜೇನಿನ ಒಂದು ವಿಶೇಷತೆ ಅಂತ ಎಷ್ಟು ವರ್ಷ ಅದನ್ನು ಹಾಳಾಗಬೇಕು. ಹಾಗೆ ಮತ್ತೆ ಲಾಸ್ಟ್ಗೆ ಸರ್ಜರಿ ಸ್ಟೇಜ್ ಅಲ್ಲ, ಸರ್ಜರಿ ನಾವು ಅಗತ್ಯವಿದ್ದಾಗ ಅದೇ ಸರ್ಜರಿ ಸ್ಟೇಜ್ಗೆ ಹೋಗದ ಹಾಗೆ ನಾವು ಮೊದಲಿಂದ ಔಷಧಿಯನ್ನ ಇದನ್ನ ಅದರಲ್ಲಿ ಪಡೆಯೋದು. ನಮ್ಮಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದೆ. ನಮ್ಮ ಕಾಲದಲ್ಲಿ ನಮ್ಮ ಜಾಹಿದ್ ಮತ್ತು ನಮ್ಮ ಕಾಲದಲ್ಲಿ ನಮ್ಮಲ್ಲಿ 2 ಡಿಸ್ಪೆನ್ಸರಿ ಓಪನ್ ಆದವು. ಕಸಬೆಂಗರೆಯಲ್ಲಿ ಒಂದು, ನಮ್ಮ ಮುಲ್ಕಿಯ ಕೆರೆಕಡಲ್ಲಿ ನಾವು ಅಶ್ವಕ್ ಅಂತ ಇದ್ದಾರೆ ಈಗ ಅಲ್ಲಿ ಸ್ವಲ್ಪ ನಾನು ಸ್ವಲ್ಪ ನಾನು ರಿಟೈರ್ ಆದ್ರೆ 2014 ನಾನು ರಿಟೈರ್ ಆದ್ರೆ ಸ್ಟೇಟ್ ಸರ್ವಿಸ್ ಇಂದ. ಅದರ ನಂತರ ನಮ್ಗೆ ಎಕ್ಸ್ಟೆನ್ಷನ್ ಸಿಕ್ತು, ನಾನು 2 ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸೊ ಈ ತರ ಇದೆ ನಮ್ಮ ಯುನಾನಿ ಪದ್ಧತಿ. ಇದು ಆಯುಷ್ನ ಒಂದು ಅವಿಭಾಜ್ಯ ಅಂಗ. ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧಾಂತ, ಹೋಮಿಯೋಪತಿ ಇದರಲ್ಲಿ ಮತ್ತೆ ಯುನಾನಿ ಪದ್ಧತಿ. ಇದರ ಆದಷ್ಟು ಸಾಧ್ಯವಾದಷ್ಟು ಇದರ ಪ್ರಯೋಜನ ಪಡ್ಕೊಳ್ಳಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಪೂರಕವಾಗಿದೆ. ಮತ್ತೆ ನಮ್ಮ ತಿಬ್ ಇಸ್ಲಾಮಿಕ್ ಮೆಡಿಸಿನ್ ಅಂತ ಏನು ಹೇಳ್ತೀವೋ ಅದರ ಬಹಳಷ್ಟು ಔಷಧಿಗಳ ಸಿಮಿಲಾರಿಟಿ ಇದೆ ಇದರಲ್ಲಿ. ಹಾಗಾಗಿ ಪವಿತ್ರವಾಗಿ ತನ್ನ ಶುದ್ಧ ಮನಸ್ಸಿನಿಂದ ನಾವು ಉಪಯೋಗಿಸಿದ್ರೆ ಡೆಫಿನೆಟ್ಲಿ ನಮ್ಮ ಆರೋಗ್ಯವನ್ನು ಜೀವನ ಪದ್ಧತಿ
ಆಹಾರ ವಿಹಾರ ಯಾವ ಥರ ನಮ್ಮಲ್ಲಿ ಊಟ ಮಾಡಿ ಮಾಡಬೇಕು, ನಂತರ ನಿದ್ದೆ ಹೇಗೆ ಮಾಡಬೇಕು, ಯಾವ ಥರ ರೆಸ್ಟ್ ಸಿಗಬೇಕು, ಎಲ್ಲವೊಂದು ವಿವರವಾಗಿ ಪಥ್ಯ ಇದೆ. ಸೊ ನಮ್ಮಲ್ಲಿ ಇವತ್ತಿನ ಕ್ಯಾಂಪಲ್ಲಿ ಸಾಧಾರಣವಾಗಿ ಕೆಲವು ಔಷಧಿಗಳನ್ನು ನಾವು ತಂದಿದ್ವಿ. ಮುಂದೆ ನಾನು ಚಿಕಿತ್ಸೆಗಾಗಿ ನಮ್ಮ ಅದರಲ್ಲಿ ಅಡ್ರೆಸ್ ಇದೆ, ನಮ್ಮ ಸೆಂಟರ್ಸ್ಗಳನ್ನು ನೀವು ಬರ್ತದೆ. ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ಸಮಯದ ನಂತರ ನಮ್ಮ ಈಗ ಹಾಸ್ಪಿಟಲ್ ವಿನಾಗ್ರೇಷನ್ ಆಗಬೇಕು ಸರ್ಟಿಫಿಕೇಟ್ ಇದೆ, ಅದೇ ಕೋವಿಡ್ ಇಂದಾಗಿ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಅದು ನಮಗೆ ಸಿಕ್ಕಿದ ಕೂಡ ನಾವೆಲ್ಲ ಈ ಪ್ರೊಸೀಜರ್ಸ್ಗಳನ್ನ ಫುಲ್ ಫ್ಲೆಜ್ ಆಗಿ 50 ಬೆಡ್ ಹಾಸ್ಪಿಟಲ್ ಅಲ್ಲಿ ನಾವು ಬೆಂಗಳೂರಲ್ಲಿ ಮಾಡಬಹುದು. ಸೊ ಮುಂದಿನ ಕಾಲದಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಇದರ ಪೂರ್ತಿ ಸಹಕಾರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಆಯುಷ್ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ತಿಳಿಸಿದಂತಹ, ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಹಿರಿಯ ವೈದ್ಯ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಯುನಾನಿ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಅಜೀಜ್ ಹಕೀಂ ಅಜ್ಮಲ್ ಖಾನ್ ಇವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಒಂದು ಚಿಕಿತ್ಸಾ ಶಿಬಿರ, ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರು, ಅದೇ ರೀತಿ ಯುನಾನಿ ಚಿಕಿತ್ಸೆಗೆ ಹಲವು ಕೊಡುಗೆಗಳನ್ನು ನೀಡಿದಂತಹ, ಇತ್ತೀಚೆಗೆ ನಿವೃತ್ತರಾದಂತಹ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಇವರನ್ನು ಸನ್ಮಾನಿಸಲಿದ್ದೇವೆ. ಈಗ ಅವರನ್ನು ಸನ್ಮಾನಿಸುವ ಸಂದರ್ಭ. ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಇವರು ಅವರನ್ನು ಸನ್ಮಾನಿಸಬೇಕೆಂದು ಆಯುಷ್ ವೈದ್ಯಾಧಿಕಾರಿ. ಇವತ್ತಿನ ಈ ಯುನಾನಿ ದಿನಾಚರಣೆಯ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಹಿರಿಯ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ನೂರುಲ್ಲಾ ಸರ್ ಇವರಿಗೆ ನಾವು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರ ಬಗ್ಗೆ ಹೇಳುವುದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ರಿಟೈರ್ಡ್ ಸೀನಿಯರ್ ಫಿಸಿಷಿಯನ್, ವೈದ್ಯಾಧಿಕಾರಿ ಹಾಗೂ ಸ್ಥಾಯಿ ವೈದ್ಯಾಧಿಕಾರಿ, SJIM ಆಸ್ಪತ್ರೆ ಬೆಂಗಳೂರು. ಹುಟ್ಟಿದ್ದು 1/7/1956. ವಿದ್ಯಾಭ್ಯಾಸ BUMS ಬೆಂಗಳೂರು ಯೂನಿವರ್ಸಿಟಿ 1980. ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ PGDR ಫಿಸಿಷಿಯನ್ ಮೆಡಿಸಿನ್ ಅಂಡ್ ರಿಹ್ಯಾಬಿಲಿಟೇಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ Physical Medicine and Rehabilitation Center, Mumbai. Diploma in Public Health Administration, DPHA from the Institute of Healthcare Administration. Experiences: Karnataka ಸರ್ಕಾರದ ಸೇವೆ. ಇವರು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಆಯುಷ್ ಇಲಾಖೆಯನ್ನು 1981ರಲ್ಲಿ ಜನರಲ್ ಫಿಸಿಷಿಯನ್ ಆಗಿ GCIM ಆಸ್ಪತ್ರೆ ಮೈಸೂರು ಇಲ್ಲಿ ಪ್ರಾರಂಭಿಸಿದರು. ನಂತರ ಅನೇಕ ರೂರಲ್ ಡಿಸ್ಪೆನ್ಸರಿ ಅಂದರೆ ಗ್ರಾಮೀಣ ಚಿಕಿತ್ಸಾಲಯದಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಾಗೂ ರಾಜ್ಯದ ಅನೇಕ ವಿವಿಧ ಆಸ್ಪತ್ರೆಗಳಲ್ಲಿ ತಮ್ಮ ಸರ್ಕಾರದ ಸೇವೆ ಸಲ್ಲಿಸಿರುವರು. ಫಿಸಿಷಿಯನ್ GUD ನಾಗವಲ್ಲಿ, ಚಾಮರಾಜನಗರ, ಮೈಸೂರು. ಫಿಸಿಷಿಯನ್ ಕಾರ್ಪೊರೇಷನ್ ಡಿಸ್ಪೆನ್ಸರಿ, ಮಂಗಳೂರು ನಗರ. GUD ಚನ್ನರಾಯಪಟ್ಟಣ, ಹಾಸನ್. GUD ಕಸ್ಬಾ ಬೆಂಗ್ರೆ, ಮಂಗಳೂರು. GUD ಕೆರೆಕಾಡ್, ಮುಲ್ಕಿ. ಸೀನಿಯರ್ ವೈದ್ಯಾಧಿಕಾರಿ, SJIM ಆಸ್ಪತ್ರೆ ಬೆಂಗಳೂರು. ಸೀನಿಯರ್ ಫಿಸಿಷಿಯನ್ NIUM ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸಿನ್ ಬೆಂಗಳೂರು. ತಮ್ಮ 33 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯಿಂದ ದಿನಾಂಕ 30/6/2016ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಹಾಗೂ ನಂತರ ತಮ್ಮ ಪುನಃ ಸರ್ಕಾರಿ ಸೇವೆಯನ್ನು ಮಂಗಳೂರಿನಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಪ್ರಾರಂಭಿಸಿರುವರು. ಹಾಗೂ 2 ವರ್ಷಗಳ ಕಾಲ ಮಂಗಳೂರಿನ ಬೆಂಗ್ರೆ ಹಾಗೂ ಕೆರೆಕಾಡ್ ಚಿಕಿತ್ಸಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಮಾಣ ಪತ್ರದ ವಾಚನ. ಕರ್ನಾಟಕ ರಾಜ್ಯಾದ್ಯಂತ ಆಯುಷ್ ಇಲಾಖೆಯ ವಿವಿಧ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿಷ್ಠೆ ಹಾಗೂ ಶಿಸ್ತುಬದ್ಧವಾಗಿ ದಣಿಯದೆ ನಿರಂತರ ಸೇವೆ ಸಲ್ಲಿಸಿದ ಹಾಗೂ ಯುನಾನಿ ವೈದ್ಯ ಪದ್ಧತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಹೋರಾತ್ರಿ ಶ್ರಮಿಸಿದ ಹೆಮ್ಮೆಯ ಯುನಾನಿ ವೈದ್ಯ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಸರ್ ಇವರಿಗೆ ದಕ್ಷಿಣ ಕನ್ನಡ ಆಯುಷ್ ವೈದ್ಯಾಧಿಕಾರಿಗಳ ವತಿಯಿಂದ ರಾಷ್ಟ್ರೀಯ ಯುನಾನಿ ದಿನಾಚರಣೆಯೆಂದು ತಮ್ಮ ಅನನ್ಯ ಸೇವೆಯನ್ನು ನೆನಪಿಸುತ್ತಾ ಆಯುಷ್ ಇಲಾಖೆಯ ಸರ್ವ ವೈದ್ಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮಕ್ಷ ಸನ್ಮಾನಿಸಿ ನೀಡಿದ ಸನ್ಮಾನ ಪತ್ರ. 1981ರಲ್ಲಿ ಆಯುಷ್ ಇಲಾಖೆಯಲ್ಲಿ ಮೊದಲು ವೈದ್ಯಾಧಿಕಾರಿಯಾಗಿ ತಾವು ತಮ್ಮ ಸೇವೆಯನ್ನು ಕರ್ನಾಟಕದ
ಜಿಲ್ಲೆಯಲ್ಲಿ ಆರಂಭಿಸಿ ವಿವಿಧ ಗ್ರಾಮೀಣ ಚಿಕಿತ್ಸಾಲಯಗಳು, ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು ಹಾಗೂ ರಾಜ್ಯ ಮಟ್ಟದ ಆಸ್ಪತ್ರೆಗಳಲ್ಲಿಯೂ ದಣಿವರಿಯದೆ ನಿರಂತರವಾಗಿ ಸೇವೆಗೈದಿದ್ದೀರಿ. ವರ್ಗಾವಣೆಗೊಂಡ ಸ್ಥಳಗಳಲ್ಲಿಯೂ ವಿವಿಧ ಜನಸಮೂಹಗಳ ಮಧ್ಯದಲ್ಲಿ ಯುನಾನಿ ವೈದ್ಯ ಪದ್ಧತಿಯನ್ನು ಪ್ರಚುರಪಡಿಸಿ ಜನಸ್ನೇಹಿಯಾಗಿ ತಮ್ಮ ಸೇವಾ ಅವಧಿಯನ್ನು ಪರಿಣಾಮಕಾರಿಯಾಗಿ ಪೂರ್ತಿಗೊಳಿಸಿರುತ್ತೀರಿ. ಈ ಎಲ್ಲ ಸಂದರ್ಭಗಳಲ್ಲಿಯೂ ತಾವು ಒಂದು ಉತ್ತಮ ಶಿಸ್ತಿನ ಸಿಪಾಯಿಯಾಗಿದ್ದುಕೊಂಡು ತಮ್ಮ ಆಕರ್ಷಕ ವ್ಯಕ್ತಿತ್ವ ಹಾಗೂ ಉತ್ತಮ ವಾಕ್ತ ಚಾತುರ್ಯದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತೀರಿ. ಯುನಾನಿ ವೈದ್ಯ ಪದ್ಧತಿಯ ಬಗ್ಗೆ ತಮಗಿರುವ ಕಾಳಜಿ ಹಾಗೂ ಪ್ರೀತಿ ಪ್ರತಿಯೊಂದು ಯುನಾನಿ ವೈದ್ಯರಿಗೆ ಮಾದರಿಯಾಗುವಂಥದ್ದು. ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳ ಸಂತೃಪ್ತ ಕುಟುಂಬ ತಮ್ಮದು. ತಮ್ಮ ಈ ನಿವೃತ್ತಿ ಬದುಕು ಎಂದೆಂದಿಗೂ ಯೌವನದಿಂದ ಹಾಗೂ ಲವಲವಿಕೆಯಿಂದ ಸದಾ ತುಂಬಿರಲಿ. ಸರ್ವಶಕ್ತನಾದ ಅಲ್ಲಾಹನು ನಿಮಗೆ ಆಯುರಾರೋಗ್ಯ ಸಂತೋಷವನ್ನು ಕರುಣಿಸಲಿ. ಆಯುಷ್ ಇಲಾಖೆಯ ನಿಮ್ಮ ಸಹಕಾರ ಎಂದೆಂದಿಗೂ ಇರಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ದಿನಾಂಕ 11/2/2021 ದಕ್ಷಿಣ ಕನ್ನಡ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳು. ನಮಸ್ಕಾರ. ಹಿರಿಯ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಅವರನ್ನು ಈಗಾಗಲೇ ಸನ್ಮಾನಿಸಲಾಗಿದೆ. ಈ ಒಂದು ಅಪೂರ್ವ ಸಾಕ್ಷಿಯಾದ ನಮಗೆಲ್ಲರಿಗೂ, ಅದೇ ರೀತಿ ಸನ್ಮಾನಿಸಿದ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಅದೇ ರೀತಿ ಇತರ ವೈದ್ಯಾಧಿಕಾರಿಗಳು ಮತ್ತು ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಅವರ ಪ್ರಮಾಣ ಅದೇ ಅಭಿನಂದನಾ ಪತ್ರವನ್ನು ಓದಿದಂತಹ ಗೌರವಾನ್ವಿತರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ. ಅದೇ ರೀತಿ ಕೆಲವು ಸೂಚನೆಗಳನ್ನು ನೀಡಲು ಜಿಲ್ಲಾ ಗಂಗಾಕ ಆಸ್ಪತ್ರೆ ಯುನಾನಿ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಅವರನ್ನು ನಾನು ಭಾಷಣ ಪೀಠದಲ್ಲಿಗೆ ಆಹ್ವಾನಿಸುತ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಹಲವಾರು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಗಳನ್ನು ಯಾವುದೇ ಜಾತಿ ಭೇದವಿಲ್ಲದೆ ನಡೆಸುತ್ತಾ ಬಂದಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸಾಮಾನ್ಯವಾಗಿ ರಕ್ತದಾನ ಶಿಬಿರಗಳು, ವೈದ್ಯಕೀಯ ಶಿಬಿರಗಳು ಹಾಗೂ ವರ್ಷಕ್ಕೆ ಹಲವಾರು ಬಾರಿ ನಡೆಸುತ್ತಾ ಬಂದಿರುತ್ತಾರೆ ಇವರು. ಇದೇ ಮೊದಲ ಬಾರಿಗೆ ಯುನಾನಿ ಚಿಕಿತ್ಸಾ ಶಿಬಿರವನ್ನು ನಡೆಸಲು ಮುಂದಾಗಿದ್ದಾರೆ. ಅಲ್ಲದೆ ಮುಂದೆ ನಮ್ಮ ಇಲಾಖೆಯ ವತಿಯಿಂದ ಇವರ ಪ್ರಸ್ತಾಪದಂತೆ ಒಂದು ಬೃಹತ್ ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲು ನಾವು ನಿರ್ಧರಿಸಿದ್ದೇವೆ. ಅದರ ದಿನಾಂಕವನ್ನು ಇನ್ನು ಮುಂದೆ ನಾವು ಅನೌನ್ಸ್ ಮಾಡಲಿದ್ದೇವೆ. ಇವರದೇ ಸಹಕಾರದಿಂದ ನಾವು ಈ ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಇದೇ ಸ್ಥಳದಲ್ಲಿ ಮಾಡುವ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ಇನ್ನು ಮುಂದೆ ಈ ಸಂಘಟನೆಯ ಸಹಕಾರ ನಮಗೆ ಬೇಕಾಗಿದೆ. ಅಲ್ಲದೆ ಈ ಕಾರ್ಯಕ್ರಮ ಶಿಬಿರವನ್ನು ಯಶಸ್ವಿಗೊಳಿಸಿ ಸಹಕಾರ ನೀಡಿ ನಮಗೆ ಇಷ್ಟು ಒಳ್ಳೆಯ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಈ ಸಂಘ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಪಿಲಾರ್ ಶಾಖೆಗೆ ಯುನಾನಿ ದಿನಾಚರಣೆ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅಲ್ಲದೆ ಈ ಶಿಬಿರದಲ್ಲಿ ಈ ಸಂಘಟನೆ ಕಾರ್ಯಕರ್ತರಿಗೂ ಈ ಶಿಬಿರದ ಪ್ರಚಾರದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಿನ್ನೆ ಅವರು ಮನೆ ಮನೆಗೆ ಭೇಟಿ ನೀಡಿ ಕರಪತ್ರಗಳನ್ನು ವಿತರಿಸಿ ಈ ಯುನಾನಿ ಚಿಕಿತ್ಸೆಯ ಬಗ್ಗೆ ಬಹಳಷ್ಟು ಅವರು ಪ್ರಚಾರ ಮಾಡಿರುತ್ತಾರೆ. ಅವರ ಈ ಶ್ರಮವನ್ನು ಶ್ಲಾಘಿಸಿ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಪ್ರಚಾರಕ್ಕೆ ಆಗಮಿಸಿ ಈ ಶಿಬಿರದ ಪ್ರಚಾರಕ್ಕೆ ಆಗಮಿಸಿರುವ ಎಲ್ಲ ಮೀಡಿಯಾದ ಸಿಬ್ಬಂದಿಗಳಿಗೂ ಎಲ್ಲರಿಗೂ ನಮ್ಮ ಇಲಾಖೆಯ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಾಗೂ ಈ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಪಡೆಯಬೇಕಾಗಿ ನಾನು ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.